ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಪರ ನಿಲ್ಲಲಿದ್ದಾರೆ. ಬಿಜೆಪಿ ಸರ್ಕಾರದ ಬಗ್ಗೆ ಜನ ಬೇಸತ್ತು ಹೋಗಿದ್ದಾರೆ. ಬಿಜೆಪಿ ಏನು ಮಾಡಿದೆ ಅಂತ ವೋಟ್ ನೀಡಬೇಕು. ಸರ್ಕಾರದ ಯಾವುದೇ ಯೋಜನೆಗಳು ತಲುಪುತ್ತಿಲ್ಲ ಎಂದು ಶಾಸಕ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಇರುವ ಯೋಜನೆಗಳಿಗೂ ಕತ್ತರಿ ಹಾಕಲಾಗಿದೆ. ಸರ್ಕಾರದ ವಿರುದ್ಧ ರೈತರು ಬೀದಿಗೆ ಬಂದು ನಿಂತಿದ್ದಾರೆ. ದರ ಏರಿಕೆ ಜನರ ಮೇಲೆ ಪರಿಣಾಮ ಬೀರಿದೆ. ಹೀಗಿದ್ದ ಮೇಲೂ ಬಿಜೆಪಿಗೆ ಜನ ವೋಟ್ ನೀಡಬೇಕೆ. ಬಿಜೆಪಿ ಜನಸಾಮಾನ್ಯರ ವಿರೋಧಿ ಸರ್ಕಾರವಾಗಿದೆ ಎಂದು ಹೇಳಿದರು. ಇವತ್ತು ಬಿಜೆಪಿಯ ವಿರುದ್ಧವಾಗಿ ಮಾತನಾಡಿದ ವಿಶ್ವಾಸ ನಮಗಿದೆ. ಯಾಕಂತ ಹೇಳಿದರೆ ಇವರು ಅಧಿಕಾರಕ್ಕೆ ಬಂದ ನಂತರ ಒಬ್ಬನಿಗೆ ಒಂದು ರೇಷನ್ ಕಾರ್ಡ್ ವಿತರಣೆ ಮಾಡಲಿಲ್ಲ. ಒಬ್ಬರಿಗೆ ಒಂದು ಮನೆ ಸ್ಯಾಂಕ್ಷನ್ ಇವತ್ತು ಆಗಲಿಲ್ಲ. ಹಿಂದೆ ಕಾಂಗ್ರೆಸ್ ಆಡದ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ ಮನೆಗೆ ಹಣ ಬಿಡುಗಡೆ ಕೂಡ ಇವರು ಮಾಡಲಿಲ್ಲ. ಇವತ್ತು ಆಯುಷ್ಮಾನ್ ಕಾರ್ಡ್ನ ಸರ್ವರ್ ಇವತ್ತು ಬಂದಾಗಿದೆ. ಪೆನ್ಷನ್ ಸಿಕ್ಕದೆ ವಯಸ್ಸಾದವರು ಮತ್ತು ಇವತ್ತು ಚಡಪಡಿಸ್ತಿದ್ದಾರೆ. ಸಂಧ್ಯಾ ಸುರಕ್ಷಾ ಇವತ್ತು ದುಡ್ಡು ಇವತ್ತು ಬರ್ತಾ ಇಲ್ಲ. ವಿದ್ಯಾರ್ಥಿಗಳು ಈ ಶಾಲೆ ಉಂಟಾ ಶಾಲೆ ಇಲ್ವ ಅಂತೇಳಿ ಹೆತ್ತವರು ಟೀಚರ್ ಇವೆಲ್ಲ ಕೂಡ ಇವತ್ತು ಒಂದು ಸ್ಪಷ್ಟವಾದ ನೀತಿ ಇವತ್ತು ಇಲ್ಲದಂಥ ಪರಿಸ್ಥಿತಿ. ರೈತರಿಗೆ ಮಾರಕವಾದ ಕಾನೂನು ತಂದು ಇಡೀ ದೇಶದಲ್ಲಿ ಇವತ್ತು ರೈತರನ್ನು ಕೂಡ ಬೀದಿಯಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ಆಗಿದೆ. ಶಿಕ್ಷಕರಿಗೆ ಇವತ್ತು ವೇತನ ಇಲ್ಲ. KSRTC ಸಿಬ್ಬಂದಿಗಳಿಗೆ ಇವತ್ತು ವೇತನ ಇವತ್ತು ಕೊಡಲಿಲ್ಲ. ಅರೆ ಯಾವ ರೀತಿಯಿಂದ ಇವು ಅದರ ಜೊತೆಯಲ್ಲಿ ಪೆಟ್ರೋಲ್ಗೆ ಸುಮಾರು 100 ರೂಪಾಯಿ ತನಕ ಮುಟ್ಟುವಂಥ ಪರಿಸ್ಥಿತಿ ಆಗ್ತಾ ಇವತ್ತು ಬಂದಿದೆ. ಬಂಗಾರ ತೆಗೆಯಲಿಕ್ಕೆ ಒಂದು ಬಡವಣಿಗೆ ಸಾಧ್ಯವಿಲ್ಲ. 40,000 ತನಕ ಮುಟ್ಟುವಂಥ ಪರಿಸ್ಥಿತಿ ಇವತ್ತು ಆಗುವಂಥದ್ದು. ಆಹಾರ ಧಾನ್ಯ ಏನು ರೇಟ್ ಇದೆಯಾ ಅದು ಕೂಡ ಇವತ್ತು ವಿಪರೀತವಾಗಿ ಇವತ್ತು ಜನರ ಕೈಗೆಟಕದಂಥ ಪರಿಸ್ಥಿತಿ ಇವತ್ತು ಆಗಿದೆ. ದಿನನಿತ್ಯದ ವಸ್ತುಗಳು. ಸೊ ಇವತ್ತು ಈ ಸರ್ಕಾರ ಬಂದ ನಂತರ ಗ್ರಾಮೀಣ ಮಟ್ಟ ಜನರಿಗೆ ಮತ್ತು ಜನಸಾಮಾನ್ಯರಿಗೆ ಏನನ್ನು ಮಾಡಿದೆ ಅಂತೇಳಿ ಅವರಿಗೆ ಓಟ್ ಕೊಡುವಂಥದ್ದು. ಸೊ ನಾವು ಕೇಳಿದಿಷ್ಟೇ, ಪ್ರತಿಯೊಬ್ಬರು ಕೂಡ ಇವತ್ತು ಪ್ರಶ್ನೆ ಮಾಡಬೇಕು, ಏನಂತ ಇವತ್ತು ಮಾಡಿದ್ದೀರಿ ಆ ಯೋಜನೆಗಳನ್ನು. ಆದ ಕಾರಣ ಬಹುಶಃ ಬಿಜೆಪಿ ಅಧಿಕಾರದ ಜನವಿರೋಧಿ ಮತ್ತು ಗ್ರಾಮೀಣ ಮಟ್ಟ ಜನಸಾಮಾನ್ಯರ ವಿರೋಧಿ ಇರುವಂಥ ಒಂದು ಇವತ್ತು ಸರ್ಕಾರ ಇವತ್ತು ಆಗಿದೆ. ಸೊ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಖಂಡಿತವಾಗಿ ಇವತ್ತು ಯಾರು ಕೂಡ ಮತ ಕೊಡ್ಲಿಕ್ಕೆ ಹೋಗುವುದಿಲ್ಲ. ಹೋಗುವ ಸಂದರ್ಭ ಕೂಡ ಜನಸಾಮಾನ್ಯರ ಆತ್ಮಾವಲೋಕನ ಮಾಡುವ ಮೂಲಕ ತಮ್ಮ ಮತವನ್ನು ಇವತ್ತು ಹಾಕ್ಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಐವನ್ ಡಿಸೋಜಾ, ಪ್ರಸಾದ್ ಕಾಂಚನ್ ಮತ್ತಿತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು.